ಸರಿ ಇಲ್ವಾ? ಮಾತಾಡೋದು ಸರಿ ಉಂಟಾ? ಮಾತು ಸರಿ ಇದೆ. ಬೆಳಕಿನ ವ್ಯವಸ್ಥೆ ಒಂದು ಬೇಕಾ? ಯಾರಿಗೆ ರಮೇಶ ಅಗತ್ಯವೇ ಇಲ್ಲ. ಮತ್ತೆ ಎಲ್ಲಿ ಮಾತಾಡುವುದು ಅಂತ ಕೇಳ್ತಾ ಇದ್ದೀರಲ್ಲ? ಬಾಯಿಯ ಮೂಲಕ ಮಾತಾಡುದು. ಮತ್ತೆ ನಾನು ಎಲ್ಲಿ ಮಾತಾಡುದು? ನಿನ್ನ ಮೂಗಿಯಲ್ಲಿ, ಬಾಯಲ್ಲಿ, ಕಣ್ಣಲ್ಲಿಂದ ಗೊತ್ತಾಗುದಿಲ್ಲ. ಹೌದೇ? ಎಲ್ಲ ತೋರಿಸ್ತೇನೆ. ನೀನು ವ್ಯಾಯಾಮ ಶಾಲೆಯ ಅಧಿಕಾರಿ. ಯಾಕೆ? ಆಯುಧ ಇದು ನಾನು ಜಾಗ ಇದೆ. ಒಬ್ಬನಿಗೆ ಒಂದು ಆಯುಧ ಸಾಕಾಗುತ್ತದೆ. ನನಗೆ ಕೆಲವು ಆಯುಧಗಳು ಬೇಕಾಗ್ತದೆ. ವ್ಯಾಯಾಮ ಶಾಲೆಯಲ್ಲಿ ಇರುವವನು ನಾನಲ್ಲ, ಈ ದ್ವಾರದ ರಕ್ಷಣೆಗಾಗಿ ಇರುವವನು. ದ್ವಾರ ಎಲ್ಲಿಗಾದ್ರೂ ಹೋಗ್ತದ? ಮತ್ತೆ ರಕ್ಷಣೆ, ದ್ವಾರ ರಕ್ಷಣೆ ಯಾಕೆ ಅಂತ ಬೇಕು. ದ್ವಾರ ಎದ್ದು ಓಡುವುದಿಲ್ಲ. ಯಾರಾದ್ರೂ ಕಳ್ಳರು, ಕಾಮುಕರು, ಹುಚ್ಚರು, ಅಪರಿಚಿತರು ದ್ವಾರದ ಒಳಗೆ ಪ್ರವೇಶ ಮಾಡುತ್ತಾರೆ. ನೀನಿರುವಾಗ ಕಳ್ಳರು ಹುಚ್ಚರೆಲ್ಲ ಬರ್ಲಿಕ್ಕೆ ಅಂದ್ರೆ ನಾನೇ ಹುಚ್ಚನ? ನಾನು ಕಳ್ಳನ? ಕಾವಲು ಮಾಡ್ತೀಯಲ್ಲ? ಹೌದು. ಆದ್ರೆ ನೀವು ಅಪರಿಚಿತರು ಇಲ್ಲಿಗೆ ಬಂದಿದ್ದೀರಿ. ಯಾರು ನೀವು? ಎಲ್ಲಿಂದ ಬಂದಿರಿ? ಏನು ಉದ್ದೇಶ? ಏನು ಮಾಡ್ತಾ ಇದ್ದೀರಿ ಹೇಳಿ. ಗಜಪುರ ಕೇಳಿ ಬಲ್ಲೆಯ? ಗಜಪುರ ಹಸ್ತಿನಾವತಿ, ಅಲ್ಲಿ ಶಂತನು ಚಕ್ರವರ್ತಿಗಳು. ಸಾಂತಾಣಿ ಸಂತಾಣು ಸಂಕ ಅವರ ಮಗ ದೇವವೃತ. ಯಾರು? ದೇವತೆಗಳ ಹಾಗೆ ವೃತ್ತವನ್ನು ಹೊಂದಿದವ ನಾನು. ಅವನನ್ನ ಮಂತ್ರಿ. ಅವನ ಹೆಸರು ಏನು ಗೊತ್ತುಂಟ? ಏನು ನಿನ್ನ ಕಾಲಿಗೆ ವಾತವ? ನನ್ನ ಟಿವಿ ಹಾಗೆ. ನಿನ್ನದು ಈ ಟಿವಿಯಾ? ಈ ಟಿವಿ ಹೀಗೆ. ಯಾರು ನೀನು? ನಾನು ಮಂತ್ರಿಯಾಗಿದ್ದೇನೆ. ಮಂತ್ರಿ? ಯಾವ ಗಣ? ತಾಮದ್ದಣ? ಗವಲ್ಗಣ. ನಿಮಗೆ ಬೇರೆ ಹೆಸರು ಇರಲಿಲ್ಲ? ಅದು ನಿನಗೆ ಬೇಕಾದ ಹಾಗೆ ಹೆಸರು. ಅಲ್ಲ, ಒಂದು ಹೆಸರು ಇಡುವಾಗ ಊರಿನವರಿಗೆ ಹೇಳುವುದಕ್ಕೆ ಸುಲಭ ಆಗಬೇಕು. ಈ ಗ್ರಾಮಗಳ ಹೆಸರು ನಿನ್ನ ಮಾಲಿಗೆ ಸರಿ ಇಲ್ಲದಕ್ಕೆ ನಾವೇ ಮಾಡುದು. ನಮಗೆ ಸರಿ ಬರ್ತದೆ ಗಮನಿಕ. ಇಲ್ಲಿಗೆ ಬರಲಿಕ್ಕೆ ಕಾರಣವನ್ನು ಸೇನೆಯನ್ನು ಕೂಡಿಕೊಂಡು ಬಂದ ಉದ್ದೇಶ ಕಪ್ಪ ಸಂಗ್ರಹ. ಕಪ್ಪ ಸಂಗ್ರಹ ಅದು ಎಲ್ಲಿ ಸಿಕ್ಕುವುದಿಲ್ಲ. ಯಾವುದು? ಹೊಳೆ ಬದಿಗೆ ಹೋದ್ರೆ ಸಿಗಬಹುದು. ಕಪ್ಪೆ ಸಂಗ್ರಹ. ನಿನ್ನನ್ನು ನಿಲ್ಲಿಸಿದವನಿಗೆ ಹೊಡೆಯುವುದು ನಿಲ್ಲಿಸಿದವನಿಗೆಲ್ಲ ದಿಗ್ವಿಜಯ. ತೋಟಕ್ಕೆ ಹೋಗಿ ದೇವೂಜೆಗೆ ಜೈತ್ರ ಯಾತ್ರೆ. ಜೈತ್ರ ಯಾತ್ರೆ. ಈ ಅರಸರು ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗಿ ಯುದ್ಧ ಮಾಡಿ ಗೆಲ್ತಾರಲ್ಲ, ಇದಕ್ಕಿಂತ ಸುಲಭದಲ್ಲಿ ಹೇಳಲಿಕ್ಕೆ ನನಗೆ ಬರುತ್ತಿಲ್ಲ. ಈಗ ಅರ್ಥ ಆಯ್ತು ನನಗೆ. ಅದಕ್ಕೆ ಬಂದದ್ದು. ಇಲ್ಲಿ ಯಾರು ನಿನ್ನ ಒಡೆಯ? ನನ್ನ ಒಡೆಯರಿದ್ದಾರೆ. ಅಲ್ಲ, ನೀವು ಅಷ್ಟು ಸುಲಭದಲ್ಲಿ ಇಲ್ಲಿ ಇವ ಬಂದು ಹೇಳಿದ ಆ ಬೇರಿತ್ರಯವನ್ನು ಏಕಕಾಲದಲ್ಲಿ ಬಾರಿಸಿದ್ರೆ ಜಯ ಅಂತ. ನಾನೇ ಇನ್ನೇನು ಆ 3 ಬೇರಿಗೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಈ 3 ಗೋಲಿಗಳು ಉಂಟಲ್ಲ, ಇಲ್ಲಿ 3 ಜಯಬೇರಿ, ಉತ್ಸಾಹಬೇರಿ, ರಣಬೋರಿ. ಅದನ್ನು ಸಾಮಾನ್ಯರಿಂದ ಬಡಿಯುವುದಕ್ಕೆ ಸಾಧ್ಯ ಇಲ್ಲ. ನಾವು ಸಾಮಾನ್ಯರಲ್ಲ ಅಂತ ಬಾರಿಸ್ಲಿಕ್ಕೆ ನಾನು ಬಾರಿಸುವುದಕ್ಕೆ ಬಿಡುವುದಿಲ್ಲ. ಇದು ಯಾಕೆ ಇಟ್ಕೊಂಡದ್ದು ಬೇರೆ ಬೇರೆ ಆಯುಧ? ಒಂದೊಂದು ಆಯುಧದಿಂದಲಾದ್ರೂ ನಿಮ್ಮ ಪ್ರಾಣ ತೆಗಿಬಹುದು, ಇಲ್ಲಿಂದ ಓಡಿಸಬಹುದು ಅಂತ. ನಿನ್ನ ಬಳಿಗೆ ಬಂದವರಿಗೆ ನಿನ್ನನ್ನು ಕೊಡ್ಲಿಕ್ಕೆ ಆಯುಧ ಹುಡುಕಬೇಕು ಅಂತ ಇಲ್ಲ. ನಿನ್ನ ಕೈ ಆಯುಧ ತೆಗೆದು ನಿನ್ನ ಮುಸುಡಿಗೆ ಹಾಗಿದ್ರೆ ಅವರ ಸಾಮರ್ಥ್ಯ ಅಷ್ಟಾಯ್ತು. ಇನ್ನೊಬ್ಬರ ವಸ್ತಿಯಿಂದ ಬರುವುದಾ? ಈಗ ನೀನು ಬೇರೆ ಬಾರಿಸುವುದಕ್ಕೆ ಬೇಡುವುದಿಲ್ಲ. ಬೇರೆ ಮತ್ತೆ ಬಾರಿಸ್ತೇನೆ. ನನ್ನ ಮುಸುಡಿಗೆ ಬಾರಿ ಇಷ್ಟರವರ ಇಲ್ಲಿಗೆ ಬರಲಿಲ್ಲ. ಬೇರೆ ಬಾರಿಸಬೇಡ ಅಂತ ನಿನಗೆ ಬಾರಿಸ್ತೇನೆ. ನನಗೆ ಬಾರಿಸಿದ್ರೆ ನೋವಾಗುದಿಲ್ಲ. ನೋವಾಗ್ಲಿಕ್ಕೆ ಆಗ್ಬೇಕು ಅಂತ ಬಾರಿಸುದು. ನೋವಾಗ್ಬೇಕು ಅಂತ ಬಾರಿಸುವುದು ಬೇಡ ಅಂತ ಹೇಳಿದ್ರು ಬಾರಿಸುವುದೇ ಹೋಗುದೇ ಇಲ್ಲ. ಬಾರಿಸುದು ನಮ್ಮನ್ನು ಕರೀಲಿಕ್ಕೆ ನಾನು ಬಾರಿಸುವುದಿದ್ರೆ ಬಾರಿಸಿ, ನಾನು ಹೋದ ಮೇಲೆ ಬಾರಿಸಿ ಆಯ್ತಾ? ಅದೇ ನೀನಿರುವಾಗ ಬಾರಿಸಿದ್ರೆ ನಾನು ಇರುವಾಗ ಇಲ್ಲಿ ಬಾರಿಸಿದ್ರೆ ಯಜಮಾನರಿಗೆ ನನ್ನನ್ನು ಗದರಿಸ್ತಾರೆ. ನೀನು ಮಣ್ಣು ತಿನ್ನುವುದಕ್ಕೆ ಇರುವುದ ಇಲ್ಲಿ? ಹೌದಾ? ಕೆಲಸಕ್ಕೆ ಇರುವುದಾ? ಹೌದಾ? ಬೇಗ ಹೌದಾ? ಅಲ್ಲ, ಕೆಲಸ ಹೋಗ್ತದೆ. ಕೆಲಸ ಹೋಗ್ತದೆ. ಈಗ ಹೆಂಡತಿ ಮಕ್ಕಳು ಯಜಮಾನನಿಗೆ ಲಾಭ ಆಗದಿದ್ರು ತೊಂದರೆ ಇಲ್ಲ. ನನ್ನ ಸಂಸಾರ ಸಾಕ್ಬೇಕು. ನೀವು ಬಾರಿಸುವುದಿದ್ರೆ ಬಾರಿಸಿ, ನಿನ್ನ ಹೊಟ್ಟೆಗೆ ಹೊಡೆಯುವುದಿಲ್ಲ. ಹೋಗಿ ಬೇರೆ ತ್ರಯವನ್ನು
ಓದದ ವಿಚಾರ ಬಹಳಷ್ಟಿದೆ. ಎಂದಿನಂತೆ ನಿತ್ಯ ವಿಧಿಗಳನ್ನೆಲ್ಲ ತೀರಿಸಿ ಕುಲದೇವರ ಶಿವನನ್ನು ಭಕ್ತಿಯಿಂದ ಪೂಜೆ ಮಾಡಿದವರು. ಅಯ್ಯ, ಈ ಗಿರಿವ್ರಜ ಪಟ್ಟಣ ಅಂದ್ರೆ ಇದಕ್ಕೆ ರಾಜ್ಯ ಯಾವುದು? ಮಗದ ರಾಜ್ಯ. ಇದು ರಾಜಧಾನಿ. ಇಲ್ಲಿ ಅರಸನಾಗಿರಲಿರುವ ಯಾರು? ಬೃಹತ್. ಹೌದಯ್ಯ, ಕುಲದೇವರ ಶುದ್ಧರ ಅನುಗ್ರಹದಿಂದಾಗಿ 3 ಬೇರಿಗಳನ್ನು ಪಡೆದವನ. ಆ 3 ಬೇರಿಗಳಿಂದಾಗಿ ನಮ್ಮನ್ನು ಯಾರು ಸೋಲಿಸುವುದಕ್ಕೆ ಸಾಧ್ಯ? 5 ಬೆಟ್ಟಗಳು ನಮ್ಮ ಈ ಮಗನ ದೇಶವನ್ನು ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಹೇಗೆ? 5 ಬೆಟ್ಟಗಳ ಸುತ್ತ ಮಧ್ಯದಲ್ಲಿರುವ ಈ ಪಟ್ಟಣ, ಈ ರಾಜ್ಯ, ಇಲ್ಲಿಗೆ ನಾನು ಅಧಿಕಾರಿ ಬಲಾಂತನಾಗಿದ್ದೇನೆ. ಹಾಯಾಗಿ ತೋರಿಸಿದಂತಹ ಸಂದರ್ಭದಲ್ಲಿ ಏನು ಬೇರಿ ಬಾರಿಸುವ ಶಬ್ದ ಕೇಳಿಲ್ವಲ್ಲ, ರಣಬೇರಿ ಬಾರಿಸುವ ಶಬ್ದ ಕೇಳಿಲ್ವಲ್ಲ? ಯಾಕೆ ಹೀಗೆ? ನಾನು ಜೀಯನಿ. ಏ ಕತ್ತುಲಾಕ್ಷ, ನಿನ್ನ ಅಪ್ಪ ಬೆದರಿದತ್ತ. ಎತ್ತದದು ಬೃಹತ್. ನೀನು ನನ್ನ ಹೆಸರು ಅಲ್ಲ, ನೀವು ಗಿರಿರಾಜ. ಗಿರಿರಾಜ ನಿನ್ನ ಅಜ್ಜ, ಬೆದರಿದತ್ತ ನಿನ್ನ ಅಪ್ಪ. ಎತ್ತದು ಗಿರಿರಾಜ. ಅಹಿತಕರ ಘಟನೆ ನಮ್ಮ ನಾಡಿನಲ್ಲಿ ಹೇಗೆ? ಸ್ಮರಣವಳಿಯಲ್ಲಿಯೇ ನಮ್ಮನ್ನು ನೇಮಿಸಿದವರು ಅಲ್ಲೇ ಇರ್ಬೇಕು ಅಂತ ಹೇಳಿದ್ರು. ಹಾಗೆ ದೃಷ್ಟಿಯಲ್ಲಿ ನಾನು ಉದ್ಯೋಗವನ್ನು ಮಾಡ್ತಾ ಇದ್ದೆ. ಆದ್ರೆ ಪ್ರಭು, ವೈರಿಗಳ ಸೇನೆ ನಮ್ಮ ಪುರವನ್ನು ಮುತ್ತಿದ್ದಾರೆ. ವೈರಿಗಳು ಅಂತ ಕಾಣಿಸಿದ್ರೆ ಮೊದಲಾಗಿ ಬಾರಿಸುವುದು ಯಾವುದು? ಭಯಬೇರಿ. ಭಯಬೇರಿ ಬಾರಿಸಿದ ಕ್ಷಣ ನೀವೆಲ್ಲ ಸೇರಿ ರಣಬೇರಿಯನ್ನು ಬಾರಿಸ್ತೀರಿ, ನನ್ನನ್ನು ಕರೆಯುತ್ತೀರಿ, ನಾನು ಹೋಗ್ತೇನೆ, ಜಯಬೇರಿಯನ್ನು ಬಾರಿಸ್ತೇನೆ. ಜಯಬೇರಿ ಬಾರಿಸಿದ ಮೇಲೆ ನಮಗೆ ಸೋಲುತ್ತೇನೋ? ಹಾಗಾದ್ರೆ ಈಗ ಯಾಕೆ ಹೀಗೆ? ಈ ಬಾರಿ ನಮಗೆ ಸೋಲು ಆಗುತ್ತದೆ. ಯಾಕಾಗುತ್ತದೆ? ವೈರಿ ಸೇನೆ ಬಾರಿಸಿದ್ದು. ವೈರಿ ಸೇನೆ ಬಾರಿಸಿದ್ದು ಯಾರೋ? ಯಾರವ? ಹಸ್ತಿನಾವತಿಯಿಂದ ಬಂದವರಂತೆ ಎಂಬುದಾಗಿ ಸೇನೆಯನ್ನು ಕೂಡಿಕೊಂಡು ಬಂದ ಉದ್ದೇಶ ಕಪ್ಪ ಸಂಗ್ರಹಕ್ಕೆ, ದಿಗ್ವಿಜಯಕ್ಕಾಗಿ ಬಂದದಂತೆ. ಅತಿ ಬೇಗನೆ ನೀವು ಅವರಿಗೆ ಕಪ್ಪ
ಮಾಡೋದಕ್ಕಾಗುದಿಲ್ಲ. ದೇವರ ಸೃಷ್ಟಿ. ಏನಾಯ್ತು ನಿನಗೆ? ನಿಮಗೆ ಕೆಲಸಕ್ಕೆ ಜನ ಬೇಕೋ ಬೇಕು ಮತ್ತೆ ಅಲ್ಲಿಗೆ ಸುತ್ತುತ್ತಿಲ್ಲ. ನಾನು ಕೈಯಲ್ಲಿ ಹಿಡಿದ ಎಲ್ಲಿಗೆ ಹೋಗ್ತಲ್ಲ ಅಂತ ಗೊತ್ತಾಗ್ತದೆ. ಹೌದು. ಬಂದವರು ವೈರಿಗಳು ಒಬ್ಬರ ಸಂಘಾರ ದಿಗ್ವಿಜಯಕ್ಕಾಗಿ ಬಂದಿದ್ದಾರೆ. ಹೌದಾ? ಹೌದು. ದಿಗ್ವಿಜಯ ಅಲ್ವಾ? ಹೌದು. ಸಂಪಾದನೆ ಮಾಡುವುದು ಉದ್ದೇಶ. ಸಂಪಾದನೆ ಮಾಡುವುದಕ್ಕೆ ಇಲ್ಲಿ ಆಗಬೇಕಾ? ಭವಿಷ್ಯದಲ್ಲಿ ಕಡಿಮೆ ಉಂಟು ಅಂತ ಕಾಣ್ತದೆ. ಕಡಿಮೆ ಇದ್ರೆ ಭಿಕ್ಷೆ ಬೇಡ. ನಮ್ಮಲ್ಲಿ ಬೇಡಿದ್ರೆ ನಾವು ಕೊಡುವುದಿಲ್ಲ. ಕೊಡ್ಬೇಕಾ? ಯುದ್ಧ ಮಾಡಿ ಆಮೇಲೆ ಪಡೆಯುವಂತಹ ಹಂಬಲವನ್ನು ಹೊಂದಿದ್ದಾರಂತಾದ್ರೆ ನಾವು ಸುಮ್ಮನೆ ಬಿಡಬಾರದು. ನನ್ನ ವ್ರತ ಏನಿದೆಯೋ ನನ್ನ ಬೃಹತ್ತಾದ ಅದಕ್ಕಾಗಿ ನನಗೆ ಹೆಸರನ್ನು ದುಗ್ರಹ ಅಲ್ವೇ? ಆ ರಥವನ್ನು ತನ್ನಿ, ಸೇನೆ ಸಿದ್ಧನಾಗಲಿ, ಕೈಯಲ್ಲಿ ಆಯುಧ ಧರಿಸಿ ಉತ್ಸಾಹದಿಂದ ಹೊರಟು ನಿಂತಿದ್ದೀಯ. ಹೌದು, ಅದು ಸಂತೋಷದ ವಿಚಾರವೇ. ಆದ್ರೆ ಈ ಪ್ರಾಯದಲ್ಲಿ ನಾನು ಇಲ್ಲದ್ದು ಮತ್ತೆ ಯಾವಾಗ ಬರುವುದು? ಈ ಪ್ರಾಯದಲ್ಲೇ ಇರಬೇಕು ಉತ್ಸಾಹ. ಆದ್ರೆ ನಿನ್ನನ್ನು ಕಳುಹಿಸಿಕೊಳ್ಳುವಂತಹ ನಾನು ಯೋಚನೆ ಮಾಡಬೇಕು. ಮಕ್ಕಳೇ ಇಲ್ಲದಂತಹ ಸಂದರ್ಭದಲ್ಲಿ ದುಃಖಿತನಾದ ಆಗುವುದಕ್ಕೆ ನನಗೆ ಎರಡು ಹೆಂಡತಿಯರು, ಇಬ್ಬರಲ್ಲಿಯೂ ಮಕ್ಕಳಾಗಲಿಲ್ಲ. ಆಮೇಲೆ ಏನು ಮಾಡಿದೆ? ಕುರಿಗಳಲ್ಲಿ ಕಾಡಿದೆ, ಬೇಡಿದೆ, ಅವರೊಂದು ಫಲವನ್ನು ಕೊಟ್ಟು ಅದನ್ನು ಭಾಗವನ್ನು ಹಾಕಿಸಿ ಇಬ್ಬರಿಗೂ ಉಣಬಡಿಸಿದೆ. ಇಬ್ಬರು ತಿಂದಿದ್ದಾರೆ, ಗರ್ಭವತಿ ಆದರು. ಆದ್ರೆ ಹೇಳುವಂತಹ ಹೊತ್ತಿನಲ್ಲಿ ಅರ್ಧರ್ಧ ಗರ್ಭವನ್ನು ಹೆಚ್ಚು. ಏನು ಮಾಡೋಣ? ಇದನ್ನು ಜೀವವಾಗಿ ಉಳಿಸುವುದು ಹೇಗೆ ಯೋಚನೆ ಮಾಡಿ ತುಂಬಾ ತಲೆ ಬಿಸಿ ಆಗಿರ್ಬೋದು. ಅದು ಖಂಡಿತವಾಗಿ ಆಗಿದೆ. ಯಾವ ಹೆಣ್ಣಿಗಾದ್ರೂ ಆವಾಗ ಏನಾಗಿತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಣಿಗೆ ದುಃಖ ಆಗುತ್ತಲ್ಲ, ನನಗೆ ನಿಮಗೆ ಏನು ಮಾಹಿತಿ? ನಮ್ಮವರಲ್ಲಿ ಹೇಳಿದೆ ಅದನ್ನು ಕೊಂಡು ಹೋಗಿ ಕಾಡಿಗೆ ಬಿಸಾಡಿ. ಯಾಕೆ ಕಾಡಿಗೆ ಬಿಸಾಡ್ಬಹುದಾ? ಮತ್ತೆ ಅರ್ಥರ್ಥ ಪಿಂಡವರಿಗೆ ಧರ್ಮವಾಗಿ ಏನು ಮಾಡುದು? ಕಾಡಿಗೆ ಬಿಸಾಡಿ ಅಲ್ಲಿ ತುಂಬಾ ಜನ ಆ ಪಿಂಡವನ್ನು ಕಡಿ ತಿನ್ನುವುದಕ್ಕಾಗಿ ಎರಡನ್ನು ಎತ್ತಿ ಕೈ ಜೋಡಿಸಿದಾಗ ಮಗು ಆಗುವುದಕ್ಕೆ ಪ್ರಾರಂಭವಾಯಿತು. ಅದು ಎಲ್ಲಿಂದ ಅಲ್ಲಿ ಎರಡು ಪಿಂಡ ಜೋಡಿಸಿದಾಗ ಅದು ನೀವು ಹೇಳಿ ರಾತ್ರಿಗೆ ಆದ್ರೂ ಒಳ್ಳೆಯವರು. ಜೀವ ತೆಗೆದಂತಹ ಜನೆಯಿಂದ ಸಂಧಿಸಲ್ಪಟ್ಟಂತಹ ನಿನ್ನನ್ನು ಜರಾಸಂಧ ಹೆಸರಿನಿಂದ ನಿನ್ನನ್ನು ಸಾಕುತ್ತಾ ಇದ್ದೇನೆ. ನನ್ನ ಕಥೆಯನ್ನೇ ಹೇಳಿದ ಮತ್ತೆ ನಿನ್ನ ಅಪ್ಪನ ಕಥೆಯ ನಿಮ್ಮ ಕಥೆ ಬೇಡ ಮಗನೇ. ಇಲ್ಲಿವಾ
ಅಂತಹ ನಿನ್ನನ್ನು ಯುದ್ಧಕ್ಕಾಗಿ ನಾನು ಕಳುಹಿಸಿಕೊಟ್ಟಿದ್ದಾರೆ. ಎಲ್ಲಿಯಾದ್ರೂ ಈಗಳೇನಾದ್ರೂ ತೊಂದರೆಯನ್ನು ತಂದುಬಿಟ್ಟಿದ್ರೆ ನನಗೆ ಮಗ ಇಲ್ಲದಂತಾಗ್ತದೆ. ವಿಕ್ರಮ